ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಜವಳಿ ಮಳಿಗೆಗೆಂದೇ ಹೆಸರುವಾಸಿಯಾಗಿರುವಂತಹ ಸತ್ಯನಾಥ್ ಸ್ಟೋರ್ಸ್. ಅಡುಗೆ ಅನ್ನೋ 3 ಅಕ್ಷರಗಳಲ್ಲಿ ಯಾವುದೇ ಶಕ್ತಿ ಅಡಗಿಲ್ಲ. ಬದಲಾಗಿ ಆ 3 ಅಕ್ಷರಗಳಿಗೆ ರುಚಿ ಅನ್ನೋ ಶಕ್ತಿ ತುಂಬುವಂಥದ್ದೇ ಮಾಡುವಂತಹ 2 ಕೈಗಳು ಅಲ್ವಾ? ಸೊ ಅದ್ಭುತವಾದಂತಹ ಒಂದು ಕೈ ರುಚಿಯುಳ್ಳಂತಹ ದಿವ್ಯಾ ಶೆಟ್ಟಿಯವರು ಇವತ್ತು ನಮ್ಮ ಅತಿಥಿಯಾಗಿ ನಮ್ಮ ಅಡುಗೆ ಮನೆಯಲ್ಲಿದ್ದಾರೆ. ಸೊ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಫೈನ್, ಚೆನ್ನಾಗಿದ್ದೀವಿ. ಹೇಗಾಗ್ತಿದೆ ಲೈಫು? ವಾಟ್ಸ್ ಗೋಯಿಂಗ್ ಆನ್? ನಾರ್ಮಲಿ ಚೆನ್ನಾಗಿ ನಡೀತಾ ಇದೆ. ಸೊ ಪ್ರತಿ ಸಲ ಬರುವಾಗ ಒಂದು ಇನೋವೇಟಿವ್ ರೆಸಿಪೀಸ್ ಹೇಳ್ಕೊಡ್ತಾ ಇದ್ರಿ. ಸೊ ಇವತ್ತು ಏನ್ ಮಾಡ್ತಾ ಇದ್ದೀರಾ? ಇವತ್ತು ನೋಡಿ, ಈಗ ಸ್ವಲ್ಪ ಈಗ ಚಳಿ ಎಲ್ಲ ಕಮ್ಮಿ ಆಯ್ತು. ನಮ್ಮ ನಾರ್ಮಲಿ ದಕ್ಷಿಣ ಕನ್ನಡದ ಸೆಕೆ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಸ್ವಲ್ಪ ಜ್ಯೂಸ್ ಏನಾದ್ರೂ ಐಟಮ್ ಮಾಡುವ ಅಂತ ಹೇಳಿ. ಆದ್ರೆ ಆ ಜ್ಯೂಸ್ ಅಲ್ಲಿ ಸ್ವಲ್ಪ ಹೆಲ್ದಿ ಆಗಿರ್ಲಿ ಅಂತ ಹೇಳಿ, ಮಕ್ಕಳಿಗೂ ಪ್ರಾಯದವರಿಗೂ ಎಲ್ರಿಗೂ ಖುಷಿ ಆಗ್ಬೇಕು. ಹಾಗೆ ಸ್ವಲ್ಪ ಅದರಲ್ಲಿ ಹೆಲ್ತ್ ಅನ್ನೋದು ನಮಗೆ ಮುಖ್ಯ ಅಲ್ಲ. ಹಾಗೆ ಸ್ವಲ್ಪ ನಮ್ದೇ ಎಲ್ಲ ಸ್ವಲ್ಪ ಆಯುರ್ವೇದಿಕ್ ಎಲ್ಲ ಅಂಶಗಳನ್ನ ಹಾಕೊಂಡು ಜ್ಯೂಸ್ ರೆಡಿ ಮಾಡೋಣ. ಸೊ ಜ್ಯೂಸ್ ಅಂದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಹೆಲ್ತ್ ನ ಜ್ಯೂಸ್ ಜೊತೆ ಮಿಕ್ಸ್ ಮಾಡಿ ಒಂದು ಹೆಲ್ದಿ ಜ್ಯೂಸ್ ನ ಕೊಡ್ತಾ ಇದ್ದೀವಿ. ಫೈನ್, ಬನ್ನಿ ಮೇಡಮ್. ಸೊ ಈಗ ಒಂದು ಹೆಲ್ದಿ ಜ್ಯೂಸ್ ಅಂತ ಹೇಳಿದ್ರಿ. ಸೊ ಏನು ಅಂತ ಕ್ಲೂನೇ ಕೊಟ್ಟಿಲ್ಲ, ಬರೀ ಹೆಲ್ದಿ ಜ್ಯೂಸ್ ಅಂತ ಹೇಳಿ ಅಲ್ಲೇ ಮ್ಯಾನೇಜ್ ಮಾಡಿದ್ದೀವಿ. ಸರ್ಪ್ರೈಸ್ ಇಟ್ಟಿದ್ದೀರಾ? ಸರ್ಪ್ರೈಸ್. ಹಾಗೆ ಇವತ್ತು ನಾನಂದ್ರೆ ವಾಟರ್ ಮೆಲನ್, ಕಲ್ಲಂಗಡಿ ಹಣ್ಣು ಹೇಳ್ತೇವಲ್ಲ, ಅದ್ರ ಜ್ಯೂಸ್ ವೀಕ್ಷಕರಿಗಾಗ್ಬೋದು ಏನು ಈ ಜ್ಯೂಸ್ ನಾವು ನಾರ್ಮಲಿ ಮಾಡ್ತೇವೆ ಅಂತ ಹೇಳಿ. ಆದ್ರೆ ಅದು ನಮ್ಗೆ ಯಾವ್ದು ಇಷ್ಟ ಅದನ್ನ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ನಾನು ಇಟ್ಕೊಂಡಿದ್ದೇನೆ. ಆಕ್ಚುಲಿ ನಾವು ಈಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಯ್ತು ಹೇಳುವಾಗ ಅಂಗಡಿಗೆ ಹೋಗ್ತಾರೆ, ಸೋಡಾ ಶರ್ಬತ್ತ, ಪ್ಲೇನ್ ಸೋಡಾ ಕುಡಿತೇವೆ. ಖಾಲಿ ಅದೇ ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ. ಅದರೊಟ್ಟಿಗೆ ನಮ್ಗೆ ಬೇಕಾದ ಒಂದು ನಾವು ಯಾವ್ದಾದ್ರು ಫ್ರೂಟ್ಸ್ ಅನ್ನು ಆಡ್ ಮಾಡ್ಕೊಂಡ್ರೆ ಸ್ವಲ್ಪ ಡಿಫ್ರೆನ್ಸ್ ಆಗಿ ಇರುತ್ತೆ. ಸ್ವಲ್ಪ ಅದಕ್ಕೆ ಒಂಚೂರು ಟೇಸ್ಟ್ ಬರ್ತದೆ, ಹೆಲ್ತಿಗೂ ಸಹ ಒಳ್ಳೇದು ಹೇಳಿ. ಹಾಗಾದ್ರೆ ಶುರು ಮಾಡುವಲ್ಲ ನಾವೀಗ? ಕಲ್ಲಂಗಡಿ ಅಂತ ಹೇಳಿ, ಕಲ್ಲಂಗಡಿ ಎಲ್ರಿಗೂ ಫೇವ್ರೇಟ್. ಇನ್ನೀಗೂ ನಾನು ಹೇಳ್ತಾ ಇದ್ದೆ, ದಕ್ಷಿಣ ಕನ್ನಡದಲ್ಲಿ ಈಗ ಸೆಕೆ ಸ್ಟಾರ್ಟ್ ಆಯ್ತು ಅಂತ ಹೇಳಿ. ಸೆಕೆಗೆಲ್ಲ ಈ ಹಣ್ಣು ತುಂಬಾ ಒಳ್ಳೇದು ನಮ್ಗೆ. ಹಾಗೆ ಈಗ ಮೇನ್ಲಿ ನಾನೀಗ ಇದನ್ನ ಕಟ್ ಹೇಗೂ ಮಾಡ್ಕೊಳ್ತೀವಿ. ಒಂದು ಸಹ ಬೀಜ ಬಿಡಬಾರ್ದು. ಯಾಕಂದ್ರೆ ನಾವು ಇದನ್ನು ಜ್ಯೂಸ್ ಅಂತ ಮಾಡಿ ಜ್ಯೂಸನ್ನು ನಾವನ್ನು ಇದು ಮಾಡ್ತೇವೆ ಎಲ್ಲ, ಇದರಲ್ಲಿ ಜಾಲರಿಯಲ್ಲಿ ಎಲ್ಲ ತೆಗಿತೇವಲ್ಲ, ಇದನ್ನ ನಾವು ಯಾವುದು ತೆಗೆಯುವ ಹಾಗೆ ಇಲ್ಲ. ಕರೆಕ್ಟ್ ಆಗಿ ನಾವು ಗ್ರೈಂಡ್ ಮಾಡಿಕೊಂಡು ನಮ್ಗೆಲ್ಲ ಅಂಶ ನಮ್ಮ ದೇಹದೊಳಗೆ ಹೋಗ್ಬೇಕು. ಹಾಗೆ ಬೀಜ ಮಾತ್ರ ಇದ್ರೆ ಮಾತ್ರ ನಾವು ಆ ತರ ಮಾಡ್ತೇವಲ್ಲ, ಅದಕ್ಕೆ ಬೀಜವನ್ನು ನಾವು ತೆಕೊಳ್ಬೇಕು. ಈಗ ನಾವು ಇದನ್ನೀಗ ಮಿಕ್ಸಿಗೆ ಹಾಕೊಳ್ಳುವ. ಓಕೆ, ಸ್ಟಾರ್ಟ್ ಮಾಡುವಲ್ಲ? ಇದನ್ನೀಗ ಮಿಕ್ಸಿಗೆ ಹಾಕೊಳ್ಳುವ. ಹೌದು, ಕಲ್ಲಂಗಡಿ ಹಣ್ಣು ವಿದೌಟ್ ಸೀಡ್ಸ್ ನೋಡಕ್ಕೆ ಚೆನ್ನಾಗಿದೆ. ಹೌದು, ನೋಡಕ್ಕೆ ಸೀಡ್ಸ್ ಇದ್ರೆ ನಾವು ಕಲರ್ಫುಲ್ ಆಗಿ ಕಾಣ್ತದೆ. ಬಟ್ ಸೀಡ್ಸ್ ನಮ್ಗೆ ಯೂಸ್ ಇಲ್ಲ ಅಲ್ಲ. ಹಾಗೆ ಇಷ್ಟು ಹಾಕೊಂಡಿದ್ದೇನೆ. ತುಂಬಾ ಪೇಷನ್ಸ್ ಬೇಕಾಗ್ತದೆ ಮ್ಯಾಮ್. ಪೇಷನ್ಸ್ ಬೇಕು. ಈಗ ಬಾಕಿದ್ ನಾನು ಇಟ್ಟಿದ್ದೇನೆ, ಇದಕ್ಕೆ ಸಹ ಇನ್ನು ಸ್ವಲ್ಪ ಕೆಲಸ ಇದೆ. ಹಾಗೆ ಇದು ನೆಕ್ಸ್ಟಿಗೆ ಹಾಗೆ. ಓಕೆ, ಸೊ ಹಾಫ್ ಕಪ್ ಅದರಲ್ಲಿ ಹಾಕಿದ್ದೇನೆ. ಇದನ್ನೀಗ ಗ್ರೈಂಡ್ ಮಾಡೋಣ. ಓಕೆ, ಸಾಕು, ಇಷ್ಟಾದ್ರೆ ಸಾಕು. ಯಾಕಂದ್ರೆ ನಮ್ಮ ಇದು ವಾಟರ್ ಮೆಲನ್ ಬೇಗ ಮಿಕ್ಸ್ ಆಗ್ತದೆ, ಬೇಗ ಜ್ಯೂಸ್ ಕೊಡ್ತದೆ. ನಾವು ಬೇರೆ ನೀರೆಲ್ಲ ಆ್ಯಡ್ ಮಾಡೋದು ಬೇಡ ಇದಕ್ಕೆ. ಓಕೆ, ಇದು ರೆಡಿ ಆಗಿದೆಯಲ್ಲ, ಇದನ್ನು ಬೌಲಿಗೆ ಹಾಕೊಳ್ಳುವ ನಾವು. ಓಕೆ,
ಇದೀಗ ಸೊ ಆಗಿದೆ. ವಿದೌಟ್ ವಾಟರ್ ನಾವು ಮಾಡಿದ್ವಿ, ಯಾಕಂದ್ರೆ ಕಲ್ಲಂಗಡಿ ಹಾಲಿನಲ್ಲಿ ವಾಟರ್ ಇದೆ, ಅದು ನ್ಯಾಚುರಲಿ ವಾಟರ್ ಅದರಲ್ಲೇ ಇದೆ, ಅದಕ್ಕೋಸ್ಕರ ಇದೀಗ ರೆಡಿ ಆಗಿದೆ. ಈಗ ನಮ್ಗೆ ಇನ್ನೂ ಸ್ವಲ್ಪ ಕೆಲಸ ಇದೆ. ಈಗ ನಾನೀಗ ಏನು ಪುದೀನ ಮಿಂಟ್ ತಗೊಂಡಿದ್ದೇವೆ. ಪುದೀನ ಎಷ್ಟು ಆರೋಗ್ಯಕರ ಅಂತ ಹೇಳಿ ಗೊತ್ತೇ ಇದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಡೈಜೆಷನ್ಗೆ ಆಗ್ಬೋದು ಅಥವಾ ಒಂದು ಸ್ಮೆಲ್ ಕೊಡ್ತದೆ ಒಳ್ಳೇದು, ಪ್ರತಿಯೊಂದು ಗ್ಯಾಸ್ಟ್ರಿಕ್ಗೂ ತುಂಬಾ ಒಳ್ಳೇದು ಇದು. ಹಾಗೆ ಇದನ್ನೀಗ ಯೂಸ್ ಮಾಡುವ ನಾವೀಗ, ಬಾಯಿಗೆ ಫ್ರೆಶ್ನೆಸ್ ಕೊಡ್ತದೆ. ಹಾಗೆ ಈಗ ಇದನ್ನ ನಾವು ಏನ್ ಮಾಡ್ಬೇಕು, ಕಟ್ ಮಾಡಬಾರ್ದು ನಾವು. ಸ್ವಲ್ಪ ನಾವೀಗ ಎಲ್ಲ ಈ ಕಾಳು ಮೆಣಸು ಅದೆಲ್ಲ ಹಾಕಿ ಗುದ್ದಿಕೊಳ್ತೇವಲ್ಲ, ಹಾಗೆ ಸ್ವಲ್ಪ ನಾವು ಅದನ್ನು ಜಜ್ಜಿಕೊಂಡು ಇದು ಮಾಡುವ. ಹಾಗೆ ಯಾಕಂದ್ರೆ ಮಿಕ್ಸಿಲಿ ಹಾಕುವಾಗಿಲ್ಲ, ಒಂದು ಸ್ವಲ್ಪ ಮಿಕ್ಸಿಗೆ ತಾಗುದು ಸಹ ಇಲ್ಲ. ಮಿಕ್ಸಿಲಿ ಎಷ್ಟಾದ್ರೂ ಅದು ಫುಲ್ ಗ್ರೈಂಡ್ ಆಗ್ತದೆ ಅದು. ಹಾಗೆ ಜಜ್ಜಿಕೊಂಡ್ರೆ ನಮ್ಗೆ ಅದ್ರದ್ದು ಒಂಚೂರು ಫ್ಲೇವರ್ ಬಿಡ್ಬೇಕು, ಅದಕ್ಕೋಸ್ಕರ ಹಾಗೆ ನಾನು ಸ್ವಲ್ಪ ಹಾಕೊಳ್ತಾ ಇದ್ದೇನೆ. ಸಿಗುತ್ತೆ, ಬಟ್ ಅದು ಫುಲ್ ಗ್ರೈಂಡ್ ಆಗುತ್ತೆ. ನಮ್ಗೆ ಪೇಸ್ಟ್ ಬೇಡ ಇವಾಗ, ನಮ್ಗೆ ಸೊಪ್ಪುನು ಬೇಕು, ಅದ್ರದ್ದು ರಸ ಸಹ ಬೇಕು, ಹಾಗೆ ಎರಡು ಬೇಕು. ಹಾಗೆ ಸೊ ಪುದೀನ ಹಾಕಿದ್ದೇನೆ. ಮತ್ತೊಂದು 4 ರಿಂದ 5 ಕಾಳು ಸಾಕು, ಯಾಕಂದ್ರೆ ನಮ್ಗೆ ಹೆಚ್ಚು ಖಾರ ಆಗ್ಬಾರ್ದು, ಇದು ಖಾರ ಕೊಡ್ತದೆ. ಬಟ್ ಇದು ಶೀತ ಆಗ್ಬಾರ್ದು ಅಂತ ಹೇಳಿ, ಈಗ ಜ್ಯೂಸ್ ಕೆಲವರಿಗೆ ಶೀತ ಪ್ರಾಬ್ಲಮ್ ಆಗತ್ತೆ. ನಾವು ಹೆಲ್ದಿ ಅಂತ ಹೇಳುವಾಗ ಪ್ರತಿಯೊಂದು ಅದ್ರಲ್ಲಿ ನೋಡ್ಬೇಕಲ್ಲ, ಅದಕ್ಕೆ 4 ರಿಂದ 5 ಹಾಕೊಳ್ಳುವ. ಹಾಕಿದ್ದನ್ನು ಚೆನ್ನಾಗಿ ಸ್ವಲ್ಪ ಗುದ್ದಿಕೊಂಡ್ರೆ ಸಾಕು ನಾವು. ಇಷ್ಟು ಸಾಕು, ಇಷ್ಟು ರೆಡಿ ಆದ್ರೆ ಸಾಕು. ಈಗ ನಮ್ದು ಇದು ಮಿಕ್ಸಿಂಗ್ ಈಗ ನೋಡಿ ಈ ತರ ಸ್ವಲ್ಪ ನಮ್ಗೆ ಗುದ್ದಿ ಆದ್ರೆ ಇದು ಸಹ ಪುಡಿ ಆದ್ರೆ ಸಾಕು ನಮ್ಗೆ. ಪೆಪ್ಪರ್ ಸಹ ಹಾಕಿದ್ದೇವಲ್ಲ, ಕಾಳು ಮೆಣಸು ಸ್ವಲ್ಪ ಅದು ಪೌಡರ್ ಆಗಿದೆ. ಇನ್ನು ನಾವೀಗ ನಮ್ಮ ಕೆಲಸ ಸ್ಟಾರ್ಟ್ ಮಾಡೋಣ ಜ್ಯೂಸಿಗೆ. ಓಕೆ, ನಿಮ್ಮ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಗೆ ರೆಡಿ. ಈಗ ನಮ್ದು ಬಾಕಿ ಕೆಲಸ ಇರೋದು ಇದ್ರಲ್ಲಿ ಈಗ, ಯಾಕಂದ್ರೆ ನಾವು ಜ್ಯೂಸ್ ಹೇಗೂ ರೆಡಿ ಮಾಡ್ತೇವೆ, ಅದನ್ನೊಂದು ಸರ್ವ್ ಮಾಡುವಾಗ ಅಷ್ಟೇ ಅಟ್ರಾಕ್ಟ್ ಆಗಿರ್ಬೇಕು, ಮತ್ತೆ ನಮ್ಗೆ ಬೇಕಾದ ಎಲ್ಲ ನಮ್ಮ ಐಟಮ್ಸ್ ಅದಕ್ಕೆ ಸೆಟ್ ಆಗಿ ಕುತ್ಕೊಳ್ಬೇಕು. ಈಗ ಹಾಗೆ ನಾವು ರೆಡಿ ಮಾಡುವಲ್ಲ. ಈಗ ನೋಡಿ, ನಾನೀಗ ಲಿಂಬೆ ಹಣ್ಣಿದು ರಸ ತಗೊಂಡಿದ್ದೇನೆ. ಓಕೆ, ಲಿಂಬು ಗೊತ್ತೇ ಇದೆ, ಗ್ಯಾಸ್ಟ್ರಿಕ್ ಅಂತ ಆಗುವಾಗ ಸೋಡಾ ಲಿಂಬು ಅಂತ ಯೂಸ್ ಮಾಡ್ತಾರೆ ಅಂತ ಹೇಳಿ. ಹಾಗೆ ಈಗ ಸ್ವಲ್ಪ ನಾವು ಲಿಂಬೆ ರಸ ಹಾಕೊಳ್ಳುವ ಫಸ್ಟಿಗೆ. ಓಕೆ, ಜ್ಯೂಸ್ ಹಾಕೊಂಡಾಯ್ತು. ಒಂದು ಸ್ಪೂನ್ ಕೊಡಿ ಇವಾಗ. ಈಗ ಸ್ವಲ್ಪ ಶುಗರ್ ನಾನೀಗ ಪೌಡರ್ ಮಾಡ್ಕೊಂಡಿದ್ದೇನೆ, ಯಾಕೆಂದ್ರೆ ನಮ್ಮ ಲೈಮ್ ಜ್ಯೂಸ್ ಜೊತೆಗೆ ಶುಗರ್ ಬೇಗ ಕರಗೋದಿಲ್ಲ, ಹಾಗೆ ನಾನು ಅದಕ್ಕೆ ಪೌಡರ್ ಮಾಡ್ಕೊಂಡಿದ್ದೇನೆ. ವೇಟ್ ಮಾಡ್ಬೇಕಂತ ಹಾಗೆ ಒಂದು ಅರ್ಧ ಸ್ಪೂನ್ ಹಾಕೊಳ್ತೇನೆ. ಲೈಮ್ ಜ್ಯೂಸ್ ನೀವು ಗ್ಲಾಸಲ್ಲೇ ಪ್ರಿಪೇರ್ ಮಾಡಿ. ಹಾಗೆ ಸ್ವಲ್ಪ ಸಾಲ್ಟ್ ಚೂರ್ ಬೇಕಾದ್ರೆ ಆಪ್ಷನಲ್ ಇದು, ಅದು ಚೂರ್ ಹಾಕೊಳ್ತೇವೆ, ಯಾಕಂದ್ರೆ ಸಾಲ್ಟ್ ಅಂಡ್ ಸ್ವೀಟ್ ಕೆಲವರು ಇಷ್ಟಪಡ್ತಾರೆ, ಹಾಗೆ ನಾನೊಂದು ಪಿಂಚ್ ಅಷ್ಟು ಹಾಕೊಳ್ತಾ ಇದ್ದೇನೆ. ಓಕೆ, ಆಯ್ತು. ಇದಾದ್ಮೇಲೆ ಈಗ ನಾನು ಅವಾಗ ಹೇಳಿದ್ದೇನೆ ಸ್ಮಾಲ್ ನಾನು ಕಟ್ ಮಾಡಿ ಇಟ್ಟಿದ್ದೇನೆ ಅಂತೇಳಿ, ಇದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ನಾವು. ಎರಡೂ ಗ್ಲಾಸಿಗೆ ಹಾಕೊಳ್ಳುವ ಒಂದೇ ಟೈಪ್. ಇದಾದ್ಮೇಲೆ ಲಿಂಬೆಹಣ್ಣು ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ನಮ್ಗೆ ಇದು ಫುಲ್ ಅದರೊಳಗೆ ಆ್ಯಡ್ ಮಾಡಬೇಕು. ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ಓಕೆ, ಮತ್ತೆ ಸ್ವಲ್ಪ ಇವಾಗ ಬೇಕಿದ್ರೆ ಪೆಪ್ಪರ್ ಚೂರು, ಕೆಲವರಿಗೆ ಬಾಯಲ್ಲಿ ಜಗಿಲಿಕ್ಕೆ ಸಹ ಇಷ್ಟ ಆಗ್ತದೆ, ಅದು ಬೇಕಿದ್ರೆ ಹಾಕೊಳ್ಬೋದು. ಒಂದೆರಡು. ನಾವು ಆಗಲೇ ಇದು ಮಿಂಟ್ ರೆಡಿ ಮಾಡಿಟ್ಟಿದ್ದೇವೆ, ಮಿಂಟ್ ಮತ್ತೆ ಪೆಪ್ಪರ್ ಪೌಡರ್ ಮಾಡಿಟ್ಟಿದ್ದೇವೆ. ಈಗ ಇದನ್ನೆರಡನ್ನು ಆ್ಯಡ್ ಮಾಡ್ಕೊಳ್ಳುವ. ಇವಾಗ ಜ್ಯೂಸ್ ಆ್ಯಡ್ ಮಾಡ್ಕೊಳ್ಳುವ. ಈಗಂತೂ ನಮ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಆಯಿತು. ನಾನೀಗ ಹೇಳಿದ್ದೇನೆ ಕಲ್ಲಂಗಡಿ ಜ್ಯೂಸಲ್ಲೇ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇದ್ರೆ ಅಂತ. ಗ್ಯಾಸ್ಟ್ರಿಕ್ ಅಂತ ಹೇಳೋಕೆ ಒಂಚೂರು ಟೇಸ್ಟ್ ಚೇಂಜ್ ಬರಬೇಕಲ್ಲ, ಹಾಗೆ ಸ್ವಲ್ಪ ಸೋಡಾ ಯೂಸ್ ಮಾಡುವ. ಫ್ರಿಜ್ಜಲ್ಲಿ ಸೋಡಾ ಇದೆ, ನಾವು ಆ್ಯಡ್ ಮಾಡ್ಕೊಳ್ಳುವ ಅದಕ್ಕೆ. ಸೋಡಾ ಇದೆ, ಸೋಡಾ ಸ್ವಲ್ಪ ಆ್ಯಡ್ ಮಾಡುವ. ಪ್ಲೇನ್ ಸೋಡಾ.
ಹೀಗೆಲ್ಲ ಆಯಿತು. ಇವಾಗ ಮೆಲ್ಲ ನಾವು ಸರಿ ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕಂದರೆ ನಮ್ಮದು ಶುಗರು ಸಾಲ್ಟು ಎಲ್ಲ ಸರಿ. ಹಾಂ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಜೊತೆ ಆ್ಯಡ್ ಮಾಡ್ಕೊಂಡು ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ, ಹಾಗಾದರೆ ನಮ್ಮದು ಲೆಮನ್ ವಿತ್ ವಾಟರ್ ಮೆಲನ್ ಸೋಡಾ ಡ್ರಿಂಕ್ಸ್ ರೆಡಿ ಆಗಿದೆ. ನೀವು ಟೇಸ್ಟ್ ಮಾಡಿ ವೀಕ್ಷಕರಿಗೂ ತಿಳಿಸಬೇಕು. ಖಂಡಿತವಾಗ್ಲೂ ಮ್ಯಾಮ್, ಥ್ಯಾಂಕ್ ಯು. ಆ್ಯಂಡ್ ಒಂದು ಕಪ್ ಸಾಕು. ಓಕೆ, ಎಸ್ ವೀಕ್ಷಕರೇ, ಅಟ್ರಾಕ್ಟಿವ್ ಟೇಸ್ಟಿ ವಾಟರ್ ಮೆಲನ್ ಮೊಹಿತೋ ರೆಡಿ ಆಗಿದೆ. ಸೊ ನೋಡಿದ್ರಲ್ಲ, ಕಲರ್ ಅಲ್ಲಿ ವೇರಿಯೇಷನ್ಸ್ ಕಾಣ್ತಾ ಇದೆ ನಮಗೆ. ಮೇಲ್ಗಡೆ ತುಂಬಾ ಡಾರ್ಕ್ ಅಂದ್ರೆ ತುಂಬಾ ಡಾರ್ಕ್ ಅಲ್ಲ, ರೆಡ್ಡಿಶ್, ಅಂಡ್ ಕೆಳಗಡೆ ಬಂದ್ರೆ ಸ್ವಲ್ಪ ಕಲರ್ ಲೈಟ್ ಆಗ್ತಾ ಬರ್ತಾ ಇದೆ. ಸೊ ಇದನ್ನ ನೋಡಕ್ಕಂತೂ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ. ಮಾಡೋದು ಹೇಗೆ ಮತ್ತೊಮ್ಮೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ವಾಟರ್ಮೆಲನ್ ಮೊಹಿತೋ ತಯಾರಿಸುವ ವಿಧಾನ. ಮೊದಲು ಬೀಜರಹಿತ ಕಲ್ಲಂಗಡಿ ಹಣ್ಣನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಪುದೀನಾ ಸೊಪ್ಪು ಹಾಗೂ ಕಾಳು ಮೆಣಸನ್ನು ಜಜ್ಜಿಕೊಳ್ಳಿ. ಆನಂತರ ಸರ್ವಿಂಗ್ ಗ್ಲಾಸ್ಗೆ ನಿಂಬೆ ರಸ, ಸಕ್ಕರೆ ಪುಡಿ 1 ಚಮಚದಷ್ಟು, ಚಿಟಿಕೆ ಉಪ್ಪು, ಸಣ್ಣಗೆ ಹೆಚ್ಚಿದ ಕಲ್ಲಂಗಡಿ ಹಣ್ಣು, ಸಣ್ಣ ತುಂಡು ನಿಂಬೆಹಣ್ಣು, 2 ಕಾಳು ಮೆಣಸು, ಜಜ್ಜಿದ ಪುದೀನಾ ಎಲೆಗಳು, ಕಲ್ಲಂಗಡಿ ಜ್ಯೂಸ್ ಹಾಕಿ ಮೇಲಿನಿಂದ ಸ್ವಲ್ಪ ಸೋಡಾ ಹಾಕಿ ಸರ್ವ್ ಮಾಡಿ. ಈಗ ಆಹ್ಲಾದಕರ ವಾಟರ್ಮೆಲನ್ ಮೊಹಿತೋ ಸವಿಯಲು ಸಿದ್ಧ. ಸೂಪರ್ ಆಗಿ ಬಂದಿದೆ ವಾಟರ್ ಮೆಲನ್ ಮೊಹಿತೋ. ನಿಜವಾಗ್ಲೂ ರಿಫ್ರೆಶಿಂಗ್ ಜ್ಯೂಸ್ ಕೂಡ ಹೌದು, ಹೆಲ್ದಿ ಜ್ಯೂಸ್ ಕೂಡ ಹೌದು. ಆ್ಯಂಡ್ ಆ ಸೋಡಾ ಏನು ಆ್ಯಡ್ ಮಾಡಿದ್ದಾರೆ ಇನ್ನೊಂದೇ ಫ್ಲೇವರ್ ಕೊಡ್ತಾ ಇದೆ ವಾಟರ್ ಮೆಲನ್ ಜ್ಯೂಸಿಗೆ. ಸೊ ವಾಟರ್ ಮೆಲನ್ ಮೊಹಿತೋ ಅಂತೂ ಅದ್ಭುತವಾಗಿ ಬಂದಿದೆ. ಸೊ ನೆಕ್ಸ್ಟ್ ರೆಸಿಪಿ ಏನು ಅಂತ ಕೇಳೋದಕ್ಕೆ, ಆಗ ಮೋಸ್ಟ್ಲಿ ಜ್ಯೂಸ್ ಅಂತ ಹೇಳಿದ ನೆನಪು ನನಗೆ, ಏನಂತ ಮ್ಯಾಮ್ ಹತ್ರ ಕೇಳೋಣ. ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಜೌಳಿ ಮರಿಗೆಗೆಂದೇ ಹೆಸರುವಾಸಿಯಾಗಿರುವ ಸತ್ಯನಾಥ್ ಸ್ಟೋರ್ಸ್. ವೀಕ್ಷಕರೇ, ಆಲ್ರೆಡಿ ವಾಟರ್ ಮೆಲನ್ ಮೊಹಿತೋ ರೆಡಿ ಆಗಿದೆ. ಟೇಸ್ಟ್ ಮಾಡ್ತಾನೆ ಇದ್ದೀನಿ ಆ್ಯಂಡ್ ಕುಡ್ದಷ್ಟು ಇನ್ನಷ್ಟು ಕುಡಿಬೇಕು ಅಂತಲೇ ಅನ್ಸುತ್ತೆ. ರಿಯಲಿ ಟೇಸ್ಟಿ, ಸೂಪರ್. ಆ್ಯಂಡ್ ಈಗ ವಾಟರ್ ಮೆಲನ್ ಮೊಹಿತೋ ಅಂತೂ ಆಯಿತು. ನೆಕ್ಸ್ಟ್ ರೆಸಿಪಿ ಏನು ಮ್ಯಾಮ್ ಹತ್ರನೇ ಕೇಳೋಣ ಬನ್ನಿ. ಎಸ್ ಮ್ಯಾಮ್, ನೀವು ಟೇಸ್ಟ್ ಮಾಡ್ತಾ ಇದ್ದೇನೆ. ನಿಜವಾಗ್ಲೂ ಅದ್ಭುತವಾಗಿ ಬಂದಿದೆ. ಟೇಸ್ಟ್ ಆಗಿದೆ ಅಲ್ಲ? ಹೌದು. ಮಾತಾಡ್ಬೇಕು ಅಂತ ಅನ್ಸ್ತಿಲ್ಲ, ಇದನ್ನ ಕುಡಿತಾ ಇರ್ಬೇಕು ಅಂತ ಬಟ್ ಈಗ ಡ್ಯೂಟಿ ಇಸ್ ಮೇನ್ ಅಲ್ವಾ, ವರ್ಕ್ ಇಸ್ ವರ್ಷಿಪ್. ಸೊ ನೆಕ್ಸ್ಟ್ ರೆಸಿಪಿ ಏನು ಅದನ್ನ ಮಾಡೋಣ, ಆಮೇಲೆ ಆರಾಮ್ಸೆ ಕೂತ್ಕೊಂಡಿದ್ದನ್ನ ಮುಗಿಸಬಹುದಲ್ಲ? ಹೌದು. ಆಗ ನಾವು ನೆಕ್ಸ್ಟ್ ರೆಸಿಪಿ ತಯಾರು ಮಾಡೋಣ. ಸೊ ನೆಕ್ಸ್ಟ್ ಈಗ ನಾನು ಆಗ್ಲೇ ಹೇಳಿದೆ, ನಂಗೆ ಜ್ಯೂಸ್ ಅಂತ ಹೇಳಿದ್ ನೆನ್ಪು. ಅದೇ 2 ಜ್ಯೂಸ್ ಅಂತ ಹೇಳಿದ್ರೆ ಅಥವಾ ಒಂದೇ ಒಂದು ಜ್ಯೂಸ್ ಅಂತ ಹೇಳಿಲ್ಲ? ಈಗ ಇನ್ನೊಂದು ಸಹ ಜ್ಯೂಸ್ ಐಟಮ್, ಆದ್ರೆ ಇದಕ್ಕಿಂತ ಸಹ ತುಂಬಾ ಹೆಲ್ದಿ. ಇದಕ್ಕೆ ನಾವು ಸೋಡಾ ಆಡ್ ಮಾಡಿದ್ದೇವೆ. ಅದಕ್ಕೆ ಸೋಡಾ ಗಿಡ ಏನ್ ಆಡ್ ಮಾಡಿದೆ, ಫುಲ್ ಹೆಲ್ದಿ ಇರುವಂತದ್ದು. ಯಾಕಂದ್ರೆ ಬಾಡಿ ಹೀಟ್ ಆಗ್ತದಲ್ಲ, ಆದಷ್ಟು ನಾವು ಬಾಡಿ ತಂಪು ಮಾಡ್ಲಿಕ್ಕೋಸ್ಕರ ಅದೊಂದು ನಾನು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೇನೆ. ಓಕೆ, ಸ್ಟಾರ್ಟ್ ಮಾಡುವಲ್ಲ ಈಗ? ಅದು ದೇಹಕ್ಕೆ ತಂಪು ದೇಹಕ್ಕೆ ತಂಪು ಕೊಡುವಂತ, ಇದು ಆಲ್ಮೋಸ್ಟ್ ನಾಲಿಗೆ ಕೂಡ ತಂಪು ಕೊಡುವಂತದ್ದು. ಹೌದು, ಸ್ಟಾರ್ಟ್ ಮಾಡೋಣ. ಓಕೆ, ಈಗ ನಾನೀಗ ರಾಗಿ ಮೇನ್. ರಾಗಿ ಗೊತ್ತು ದೇಹಕ್ಕೆ ಎಷ್ಟು ತಂಪಂತ ಹೇಳಿ. ಈ ರಾಗಿ ನಾವು ನಿಜವಾಗ್ಲೂ ದಕ್ಷಿಣ ಕನ್ನಡದವ್ರು ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ, ಆದರೆ ಈಗ ಇದರಷ್ಟು ಹೆಲ್ದಿ ಬೇರೆ ಯಾವುದಿಲ್ಲ. ದೇಹಕ್ಕೆ ಆದಷ್ಟು ತಂಪು ಕೊಡುತ್ತೆ. ನಮ್ಮ ಈ ಹೀಟ್ ಟೈಮಲ್ಲಿ, ನಮ್ಮ ಬೇಸಿಗೆ ಟೈಮಲ್ಲಿ ದೇಹಕ್ಕೆ ತಂಪಾಗಿರುವಂಥದ್ದೇ ನಾವು ಜಾಸ್ತಿ ತಗೊಳ್ತೇವೆ. ಹಾಗೆ ಈಗ ಅದಕ್ಕೆ ರಾಗಿಯನ್ನೇ ನಾನು ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ಇಟ್ಕೊಂಡು ಇದರದ್ದು ಜ್ಯೂಸ್, ನಾರ್ಮಲ್ ರಾಗಿ ಜ್ಯೂಸ್ ಎಲ್ಲರೂ ಮಾಡ್ತಾರೆ, ಆದರೂ ಸಹ ನಾವು ಇದಕ್ಕೆ ನಾನು ಹೇಳಿದ್ದೇನೆ ಆಗ ಸಹ ನಾವೇನಾದ್ರೂ ಒಂದು ಡಿಫ್ರೆಂಟ್ ಮಾಡ್ತಾ ಇರಬೇಕು ಅಂತ ಹೇಳಿ. ಹಾಗೆ ಈಗ ರಾಗಿ ನಾನು ತಗೊಂಡಿದ್ದೇನೆ, ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳುವ. ಓಕೆ, ಸೊ ಈಗ ಮಿಕ್ಸಿ ಜಾರ್ ಬೇಕು. ಹೌದು. ಓಕೆ, ನೋಡಿ 1 ಕಪ್ನರ ರಾಗಿ ತಗೊಂಡಿದ್ದೇನೆ. ಈಗ 1 ಕಪ್ ರಾಗಿಯನ್ನು ಮಿಕ್ಸಿಗೆ ಹಾಕೊಳ್ಳುವ. ಅದೇ ನೀವು ಹೇಳಿದ ಹಾಗೆ ದಕ್ಷಿಣ ಕನ್ನಡದಲ್ಲಿ ಕಮ್ಮಿ, ಮಂಡ್ಯ ಆ ಕಡೆ, ಮಂಡ್ಯ, ಬ್ಯಾಂಗ್ಳೂರು, ಮೈಸೂರು ಕಡೆ ಅಲ್ಲಿ ಮೇನ್, ಅವರಿಗೆ ಮೇನ್ ಫುಡ್ ಅವರಿಗೆ ಅಲ್ಲಿ. ಹೌದು, ನಮ್ ರೈಸ್ ಬದಲು ಅಲ್ಲಿ ರಾಗಿ ಮಾಡ್ತಾರೆ.
ಇದು ಹೆಸರು ಕಾಳು, ಅದಂತೂ ಎಲ್ರಿಗೂ ಪ್ರತಿಯೊಬ್ಬರಿಗೂ ಗೊತ್ತು. ಹೆಸರು ಕಾಳು ಆದ್ರೆ ನಾವು ದಕ್ಷಿಣ ಕನ್ನಡದಲ್ಲಿ ತುಂಬಾ ಯೂಸ್ ಮಾಡ್ತೇವೆ. ಬೆಳಗಿನ ಟಿಫಿನಿಗೆ, ಮಧ್ಯಾಹ್ನದ ಪದಾರ್ಥಕ್ಕೆ, ಈವ್ನಿಂಗ್ ಸ್ನಾಕ್ಸ್ಗೆ ಎಲ್ಲದಕ್ಕೂ ನಾವು ಯೂಸ್ ಮಾಡ್ತೇವೆ. ಇದು ಸಹ ರಾಗಿ ಅಷ್ಟೇ ತಂಪು. ಹಾಗೆ ಇದನ್ನ ಎರಡನ್ನು ಆಡ್ ಮಾಡಿ. ಇದು ಖಾಲಿ ಇದೆ ಅಂದ್ರೆ ಕೆಲವರಿಗೆ ಟೇಸ್ಟ್ ಸಿಗೋದಿಲ್ಲ, ಅದಕ್ಕೆ ನಾವೀಗ ರಾಗಿ ಒಟ್ಟಿಗೆ ಆಡ್ ಮಾಡುವ. ಈಗ ನಾನಾಗ 1 ಕಪ್ ರಾಗಿ ತಗೊಂಡಿದ್ದೇನೆ, ಅಷ್ಟೇ ಕಪ್ 1 ಕಪ್ ನಾನೀಗ ಹೆಸರು ಕಾಳು ಸಹ ತಗೊಂಡಿದ್ದೇನೆ. ರಾಗಿಯನ್ನು ನಾನು 6 ಅವರ್ ನಾನು ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಮಿನಿಮಮ್ 6 ಅವರ್ ನೀರಲ್ಲಿ ನೆನೆಸಲೇಬೇಕು, ಅದಕ್ಕಿಂತ ಕಮ್ಮಿ ಆದರೆ ಸರಿ ಅದು ಪೌಡರ್ ಆಗುದಿಲ್ಲ, ಗ್ರೈಂಡ್ ಆಗುದಿಲ್ಲ. ಹಾಗೆ ಇದನ್ನು ಸಹ ಅದರೊಟ್ಟಿಗೆ 6 ಅವರ್ ನಾನು ನೀರಲ್ಲಿ ನೆನೆಸಿ ಇಟ್ಟಿದ್ದೇನೆ. ಸೊ 6 hours ನೆನೆಸ್ಬೇಕಮ್ಮ, ಬಿಕಾಸ್ ನಾವ್ ಯಾವಾಗ್ಲೂ ಈಗ ರಾಗಿದ್ದು ಜ್ಯೂಸ್ ತೆಗಿತೀವಿ ಅಂದ್ರೆ ಮಣ್ಣಿ ತರ ಟೈಪ್ ಮಾಡ್ತೀವಿ. ಡೈರೆಕ್ಟ್ ವಾಶ್ ಮಾಡೋದು ಗ್ರೈಂಡ್ ಮಾಡ್ತೀವಿ, ಆದ್ರೆ ಅದು ಕರೆಕ್ಟ್ ಗ್ರೈಂಡ್ ಆಗುದು. ಇದು ನೀರಲ್ಲಿ ಕರೆಕ್ಟ್ ಆಗಿ ಈಗ ಎಲ್ಲ ಚೆನ್ನಾಗಿ ನೆಂದ್ರೆ ಉಂಟಲ್ಲ, ಅದ್ರದ್ದೊಂದು ಟೇಸ್ಟೇ ಡಿಫ್ರೆಂಟ್ ಆಗಿ ಬರ್ತದೆ. ಹೌದು, ಹಾಗೆ ಇದೆರಡಂತೂ ಆಯ್ತು. ಇದಕ್ಕೆ ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ತುಂಡು ಶುಂಠಿನ ಆಡ್ ಮಾಡ್ಕೊಳ್ತಾ ಇದ್ದೇನೆ. ಓಕೆ, ಹಾಗೆ ಈಗ ಇದನ್ನ ನಾವೀಗ ಗ್ರೈಂಡ್ ಮಾಡ್ಕೊಳ್ಳುವ. ಇದಕ್ಕೆ ನೀರು ಏನು ಆಡ್ ಮಾಡಿ? ನೀರು ಬೇಡ, ಬೇಕಿದ್ರೆ ಮತ್ತೆ ನಾವು ಹಾಕೊಳ್ಳುವ, ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳುವ. ಓಕೆ, ಕರೆಕ್ಟ್ ಗ್ರೈಂಡ್ ಆಗಿದೆ ಗೊತ್ತಿಲ್ಲ ಮ್ಯಾಮ್, ಜಸ್ಟ್ ನೋಡ್ಕೊಳ್ಳುವ ಈಗ ಒಮ್ಮೆ ಹೇಗಾಗಿದೆ ಅಂತೇಳಿ. ಸ್ವಲ್ಪ ನಾವೀಗ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡು ಪುನಃ ನಾವು ಗ್ರೈಂಡ್ ಮಾಡ್ಕೊಳ್ಳುವ. ಸೊ ಇದಕ್ಕೆ ನೀರು ನೀರು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಳ್ಳುವ, ಜಾಸ್ತಿ ಬೇಡ. ಸಾಕಲ್ಲ? ಸಾಕು ಸಾಕು. ಈಗ ಎಲ್ಲ ಚೆನ್ನಾಗಿ ಗ್ರೈಂಡ್ ಆಗಿರ್ಬೋದು. ಐ ಹೋಪ್ ಈಗ ಕರೆಕ್ಟ್ ಬಂದಿದೆ. ಈಗ ಕರೆಕ್ಟ್ ಆಗಿ ನೋಡಿ ಪೇಸ್ಟ್ ಟೈಪ್ ಬಂದಿದೆ. ಹೆಸರು ಕಾಳು ಮತ್ತೆ ರಾಗಿ ಎರಡು ಎಲ್ಲ ರಾಗಿ ಪೌಡರ್ ಆಗಿದೆ. ಈಗ ಅದೀಗ ನೀವು ಹೆಸರು ಕಾಳು ಹಾಕಿದ್ರದ್ದು ಸ್ಮೆಲ್ ಬರ್ತಾ ಇದೆ. ಹೌದು ಹೌದು. ಈಗ ಇದಕ್ಕೆ ಸ್ವಲ್ಪ ಇನ್ನು ನಾವು ನೀರು ಆಡ್ ಮಾಡ್ಕೊಳ್ಳಿ, ಯಾಕಂದ್ರೆ ಸ್ಟಾರ್ಟಿಂಗ್ ನಾವು ನೀರು ಜಾಸ್ತಿ ಆಡ್ ಮಾಡಿದ್ರೆ ರಾಗಿ ಸರಿ ಪೌಡರ್ ಆಗುದಿಲ್ಲ. ಹೌದು, ಅದಕ್ಕೆ ನಾನು ಫಸ್ಟಿಗೆ ಹಾಕ್ಲಿಲ್ಲ. ಈಗ ಸ್ವಲ್ಪ ನಾವು ಈಗ ನೀರು ಹಾಕೊಳ್ಳುವ. ಈಗ 1 ಗ್ಲಾಸ್ ಅಷ್ಟು ಈಗ ಇದಕ್ಕೆ ಅದಕ್ಕೆ ಆಡ್ ಮಾಡಿ 1 ಗ್ಲಾಸ್ ಅಷ್ಟು ನೀರು ಹಾಕೊಳ್ಳಿ. ಸಾಕು, ಇಷ್ಟು ಸಾಕು. ಇದೆಲ್ಲ ಮಿಕ್ಸ್ ಆಗುತ್ತೆ. ಆರೋಮ ಬರ್ತಾ ಇರ್ಬೇಕಾದ್ರೆ ಏನೋ ಒಂಥರ ಹೆಲ್ದಿ ಜ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ತದೆ. ಹೌದು. ಈಗ ನಾವು ಆಗ ನಾನು 2 ಸಹ 1 ಕಪ್ ತಗೊಂಡಿದ್ದೇನೆ. 1 ಕಪ್ ರಾಗಿ, 1 ಕಪ್ ಹೆಸರು, ಅರ್ಧ ಕಪ್ ನಾನು ಬೆಲ್ಲ ತಗೊಳ್ತಾ ಇದ್ದೇನೆ. ಯಾಕಂದ್ರೆ ಸಕ್ಕರೆ ನಾವು ಯೂಸ್ ಮಾಡುವಾಗ ಇಲ್ಲ, ಯಾಕಂದ್ರೆ ನಾನು ಹೆಲ್ದಿ ಅಂತ ಹೇಳಿದ್ದೇನೆ. ಯಾಕಂದ್ರೆ ನಾನು ಸಕ್ಕರೆ ಹಾಕಿದ್ರೆ ಈ ಜ್ಯೂಸ್ ಶುಗರ್ ಪೇಷಂಟ್ ಅವರಿಗೆ ಕುಡಿಲಿಕ್ಕೆ ಸಾಧ್ಯ ಇಲ್ಲ. ಶುಗರ್ ಅವರಿಗೆ ಬೆಲ್ಲ ಯೂಸ್ ಮಾಡಬಹುದು. ಹಾಗೆ ಸ್ವಲ್ಪ ಅವರಿಗೆ ಸ್ವಲ್ಪ ಕಮ್ಮಿ ಬೆಲ್ಲ ಹಾಕಿ ಕೊಟ್ರೆ ಸಾಕು. ಮಕ್ಕಳಿಗೆ ಕೊಡುವಾಗ ನಾವು ಸ್ವಲ್ಪ ಜಾಸ್ತಿ. ಇದರ ಪ್ರಕಾರ ಇದಕ್ಕೆ ಬೇಕಾದಷ್ಟು ಸ್ವೀಟಿನ ಪ್ರಕಾರ 1 ಕಪ್ ಈ ಹೆಸರು ಮತ್ತೆ ರಾಗಿಗೆ ಅರ್ಧ ಕಪ್ ನಾವು ಬೆಲ್ಲ ಯೂಸ್ ಮಾಡ್ಕೊಳ್ಬೇಕು. ಹಾಗೆ ಬೆಲ್ಲನ 1 ಕಪ್ಪಿಗೆ ಹಾಕೊಳ್ತಾ ಇದ್ದೇನೆ ನಾನು. ಬೆಲ್ಲ ಗಟ್ಟಿ ಇರ್ತದೆ, ನಾವು ಆದಷ್ಟು ಪೌಡರ್ ಮಾಡಿಕೊಂಡು ಮಾಡಿದ್ರೆ ಬೇಗ ಕರಗ್ತದೆ ನಮಗೆ. ಮಿಕ್ಸಿಯಲ್ಲಿ ಪೌಡರ್ ಮಾಡಬೇಕು, ಡ್ರೈ ಪೌಡರ್. ಈಗ ನಾವು ಇದರ ಮೇಲಿದೆಲ್ಲ ಪುಡಿಯನ್ನು ಆರಿಸ್ಕೊಳ್ಳುವ. ನಾನೊಂದು ವೈಟ್ ಬಟ್ಟೆ, ನಾವು ಹೆಚ್ಚಿಗೆ ಮನೇಲಿ ವೈಟ್ ದೊಡ್ಡ ಖರ್ಚಿಪೆ ನಾವೆಲ್ಲದಕ್ಕೂ ಯೂಸ್ ಮಾಡ್ತೇವೆ. ಯಾಕಂದ್ರೆ ತೆಂಗಿನಕಾಯಿ ಹಾಲು ತೆಗೆಯುವಾಗ, ಈ ರಾಗಿಯನ್ನು ಗ್ರೈಂಡ್ ಮಾಡುವಾಗ, ಅಥವಾ ಈಗ ಸಹ ಪುಂಡಿ ಸಹ ನಾವು ಮಿಕ್ಸಿಲಿ ಮಾಡ್ತೇವಲ್ಲ, ಆಗ ಸಹ ಇದನ್ನು ಹಬೆಯಲ್ಲಿಟ್ಟು ಬಟ್ಟೆನ ಯೂಸ್ ಮಾಡ್ತೇವೆ. ಹಾಗೆ ಅದಕ್ಕಂತಾನೆ ಸಪ್ರೇಟ್ ನಾವು ಬಟ್ಟೆಯನ್ನು ತೆಗೆದಿಡ್ತೇವೆ. ಹಾಗಾಗಿ ವೀಕ್ಷಕ ಸಹ ಹಾಗೆ ಯಾವುದ್ಯಾವುದೋ ಬಟ್ಟೆಯಲ್ಲಿ ಬೇಡ, ಯಾಕಂದ್ರೆ ಹೆಲ್ದಿ ಫುಡ್ ಅಲ್ಲ, ಅದಕ್ಕಂತಾನೆ ಸಪ್ರೇಟ್ ಒಂದು ಬಟ್ಟೆ ತೆಗೆದು ವೈಟ್ ಬಟ್ಟೆಯಲ್ಲಿ ಈಗ ಗಾಳಿಸ್ಕೊಳ್ಳುವ. ಈಗ ಸ್ವಲ್ಪ ನೀವು ಹಿಡ್ಕೊಂಡು ನನಗೆ ಹೆಲ್ಪ್ ಮಾಡಬೇಕು. ಸೊ ಇದನ್ನ ಬಟ್ಟೆನ ಹಿಡಿಬೇಕಾಗುತ್ತೆ, ಇಲ್ಲಾಂದ್ರೆ ಜಾರುತ್ತೆ. ಹೌದು, ಜಾರುತ್ತೆ. ಸ್ವಲ್ಪ ಲೂಸ್ ಬಿಡಿ. ಈಗ ಇನ್ನು ಸಹ ಇದ್ರದ್ದು ದಪ್ಪ ಅಂಶ ಕೆಳಗೆ ಉಳ್ಕೊಂಡಿದೆ. ಈಗ ನಾವು ಸ್ವಲ್ಪ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ವಾ. ಹೌದು. ಓಕೆ, ಸಾಕು.
ಮೇಲೆಲ್ಲ ಅದರ ಪುಡಿ ಅಂಶ ಎಲ್ಲ ನಿಲ್ತದೆ, ಅದರ ಜ್ಯೂಸ್ ಎಲ್ಲ ಸೊ ಬರೀ ನಮಗೆ ಪ್ಲೇನ್ ಜ್ಯೂಸ್ ಪ್ಲೇನ್ ಜ್ಯೂಸ್ ಸಿಗ್ಬೇಕು. ಇದು ಇಲ್ಲ ಅಂದ್ರೆ ಇದ್ರದ್ದು ಹುಡಿ ಎಲ್ಲ ಸಿಕ್ಕಿದ್ರೆ ಅದು ಕುಡಿಯೋಕ್ಕೂ ಚೆನ್ನಾಗಿರಲ್ಲ. ಅದು ಟೇಸ್ಟ್ ಬರ್ತದೆ, ಆದ್ರೆ ಮಕ್ಕಳದ್ದು ಗೊತ್ತುಂಟಲ್ಲ, ಮಕ್ಕಳಿಗೆ ಬಾಯಲ್ಲಿ ಯಾವ್ದು ಸಿಗ್ಬಾರ್ದು, ಎಲ್ಲ ತೆಗೆದು ಬಿಸಾಡ್ತಾರಲ್ಲ. ಜ್ಯೂಸ್ ಅಂದ್ರೆ ಪ್ಲೇನ್ ಆಗಿರ್ಬೇಕು ಅಂತ ಹೇಳಿ. ಮೇನ್ ಇದು ಆಯುರ್ವೇದಿಕ್ ಜ್ಯೂಸ್. ಓಕೆ. ನಮ್ಮ ಪೈಲ್ಸ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಒಳ್ಳೇದಿದು. ಓಕೆ. ಯಾಕಂದ್ರೆ ರಾಗಿ ಸಹ ತಂಪು, ನಮ್ದು ಹೆಸರು ಕಾಳು ಸಹ ತಂಪು. ಹೌದು. ಸೊ ಈ ರೀತಿ ಒಂದು ಜ್ಯೂಸ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ನಂಗೆ ಐಡಿಯಾ. ಹೌದು, ತುಂಬಾ ಒಳ್ಳೇದು. ಅಂಡ್ ಐ ಥಿಂಕ್ ಇದು ಟೇಸ್ಟಿ ಆಗಿರುತ್ತೆ ಅಂತ, ಬಿಕಾಸ್ ರಾಗಿ ಮಿಲ್ಕ್ ಇಸ್ ವೆರಿ ಟೇಸ್ಟ್. ರಾಗಿ ಒಟ್ಟಿಗೆ ನಾವು ಹೆಸರು ಕಾಳು ಸಹ ಹಾಕ್ತೇವಲ್ಲ, ಅದು ಇನ್ನೂ ಟೇಸ್ಟ್ ಕೊಡ್ತದೆ. ಅಂಡ್ ಕಲರ್ ಕೂಡ ಅಷ್ಟೇ, ಒಂಥರ ಪಿಸ್ತಾ ಕಲರಲ್ಲಿ ಬಂದಿದೆ. ನಾನು ಹಾಗೆ ತೋರಿಸಿದ ಹಾಗೆ, ಈಗ ನಾವು ಮನೆಯಲ್ಲಿ ಆದ್ರೆ ಫ್ರೀ ಆಗಿರ್ತೇವಲ್ಲ, ಕರೆಕ್ಟ್ ಬಟ್ಟೆಯಲ್ಲಿ ಇನ್ನೂ ಸಹ 2-3 ಸಲ ಅದರದ್ದೆಲ್ಲ ರಸ ಎಲ್ಲ ಹಿಂಡಿ ತೆಗಿಬಹುದು. ತೆಗೆದು ಸಹ ಉಂಟಲ್ಲ, ನಮ್ಮ ಈ ಪೇಸ್ಟ್ ವೇಸ್ಟ್ ಆಗೋದಿಲ್ಲ. ಈ ಪೇಸ್ಟ್ ಅಲ್ಲಿ ಸಹ ಉಂಟಲ್ಲ, ಕೆಲವರು ನಮ್ಮ ಚಪಾತಿ ಮಾಡುವಾಗ ಗೋಧಿ ಹಿಟ್ಟೊಟ್ಟಿಗೆ ಮಿಕ್ಸ್ ಮಾಡಿ ಚಪಾತಿ ಮಾಡ್ತಾರೆ, ಟೇಸ್ಟ್ ಬರ್ತದೆ. ಅದು ಸಹ ಒಂದು ಹೆಲ್ದಿ ಅಲ್ವಾ ಅಂತ. ಚಪಾತಿ ಕೂಡ ಇನ್ನೊಂದು ಫ್ಲೇವರ್ ಕೊಡ್ತದೆ. ಈ ಚಪಾತಿ ನಮ್ಮ ಡಯಾಬಿಟಿಕ್ ಪೇಷಂಟ್ ಅವರಿಗೆಲ್ಲ ತುಂಬಾ ಒಳ್ಳೇದಿದೆ. ಓಕೆ ಓಕೆ, ನಮ್ದು ಜ್ಯೂಸ್ ಈಗ ರೆಡಿ ಆಗಿದೆ. ಸ್ವಲ್ಪ ನಾವು ಕೆಳಗೆ ಬೆಲ್ಲವನ್ನು ಹಾಕಿದ್ದೇವಲ್ಲ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನಾನು ಆಗ್ಲೇ ಪುಡಿ ಮಾಡಿದ್ರಲ್ಲ, ಅದು ಬೇಗ ಕರಗ್ತದೆ ಈಗ. ಸೊ ನೀವು ಆಲ್ರೆಡಿ ಪುಡಿ ಮಾಡಿದ ಕಾರಣ ಬೇಗ ಆಗಿದೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ, ಹೆಲ್ದಿ ಆಗಿದೆ. ಹೌದು. ಈಗ ಬೆಲ್ಲ ಎಲ್ಲ ಈಗ ಕರಗಿ ಎಲ್ಲ ಫುಲ್ಲು ರೆಡಿ ಆಗಿದೆ. ಈಗ ಬೇಕಿದ್ರೆ ಚಪ್ಪೆ ಅನಿಸಿದ್ರೆ ಒಂದು ಚಿಟಿಕೆ ಅಂತ ಹೇಳ್ತೇವೆ, ಪಿಂಚಷ್ಟು ಚೂರು ಸಾಲ್ಟ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬಹುದು, ಬೇಕಿದ್ರೆ ಮಾತ್ರ. ಯಾಕಂದ್ರೆ ಸಾಲ್ಟ್ ಒಂದು ಚೂರು ಹಾಕುವಾಗ ಅದೊಂದು ಟೇಸ್ಟೇ ಬೇರೆ ಬರ್ತದೆ, ರುಚಿ ಇಲ್ಲ ಹೇಳ್ತಾರೆ ಹಾಗೆ. ಓಕೆ, ಈಗ ರೆಡಿ ಆಯ್ತು. ಈಗ ನಾವೀಗ ಸರ್ವ್ ಮಾಡುವಲ್ಲ, ಡರ್ಬೆಟ್ ಸರ್ವಿಂಗ್. ಈಗ ನಮ್ದು ಹೆಲ್ದಿ ಅಂಡ್ ಟೇಸ್ಟಿ ರಾಗಿ ಹೆಸರು ಕಾಳಿದ ಜ್ಯೂಸ್ ರೆಡಿಯಾಗಿದೆ. ಈಗ ನೀವು ಟೇಸ್ಟ್ ಮಾಡಿ, ವೀಕ್ಷಕರಿಗೂ ಅದರ ಟೇಸ್ಟ್ ಬಗ್ಗೆ ನೀವೀಗ ಹೇಳಬೇಕು. ನೋಡಕ್ಕೆ ಚೆನ್ನಾಗಿ ಕಲರ್, ಡಿಫ್ರೆಂಟ್ ಕಲರ್. ಅವಾಗಲೇ ನೋಡಿ ಕಲ್ಲಂಗಡಿ ಹಣ್ಣಿದ್ದು ಜ್ಯೂಸ್ ಎಷ್ಟು ಚೆನ್ನಾಗಿ ನೀವು ಟೇಸ್ಟ್ ಮಾಡಿದ್ರಿ, ಅದೇ ರೀತಿ ಈ ಹೆಲ್ದಿ ಇದನ್ನು ನೀವು ಟೇಸ್ಟ್ ಮಾಡಬೇಕು ಖಂಡಿತವಾಗ್ಲೂ. ಸೊ ಎಸ್ ಮ್ಯಾಮ್, ಈಗ ಟೇಸ್ಟ್ ನೋಡೋಣ. ನಂಗಂತೂ ಕಾಯಕ್ಕೆ ಆಗ್ತಿಲ್ಲ, ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಹೌದು, ಹೇಗಿದೆ? ರಾಗಿ ಏನಿದೆ, ನಾವು ನಾರ್ಮಲ್ ಆಗಿ ಜ್ಯೂಸ್ ಮಾಡ್ಬೇಕಾದ್ರೆ ಮಿಲ್ಕ್ ಏನ್ ಆಡ್ ಮಾಡ್ತೀವಿ, ಆ ಮಿಲ್ಕ್ ಅನ್ನು ರಿಪ್ಲೇಸ್ ಮಾಡ್ತಾ ಇದೆ. ಹೌದು. ಸೊ ರಾಗಿ ಮಿಲ್ಕ್ ನಮ್ಮ ನಾರ್ಮಲ್ ಮಿಲ್ಕ್ ಗೆ ಸಮಾನ ಅಂತ ಆಯ್ತು. ನಾನು ಅದರ ಜೊತೆಗೆ ಆ ಹೆಸರು ಕಾಳಿದ್ದು. ಹೌದು, ರಿಯಲಿ ನೀವು ಏನೋ ಒಂದು ಕಾಳು ಯೂಸ್ ಮಾಡ್ಕೊಂಡು ಜ್ಯೂಸ್ ಮಾಡಿದ್ರೆ ಅಂತ ಗೊತ್ತಾಗ್ತಿಲ್ಲ, ಏನೋ ಒಂಥರ ಫ್ರೆಶ್ನೆಸ್, ತುಂಬಾನೇ ಚೆನ್ನಾಗಿದೆ, ತುಂಬಾ ಫ್ರೆಶ್ನೆಸ್ ಇದೆ. ಸಿಂಪ್ಲಿ ಸೂಪರ್. ಅಂಡ್ ವೀಕ್ಷಕರೇ, ನಿಜವಾಗ್ಲೂ ಟೇಸ್ಟಿ ರೆಸಿಪಿ. ನಮಗೆ ಮೈಂಡ್ ಯಾವಾಗೆಲ್ಲ ಕೂಲ್ ತಪ್ಪಿ ಹೋಗುತ್ತೆ ಗೊತ್ತಿಲ್ಲ, ಬಿಕಾಸ್ ಹೆಚ್ಚಾಗಿ ಸ್ಟ್ರೆಸ್ ಬಂದಾಗ ನಮಗೆ ಮೈಂಡ್ ಕೂಲ್ ಆದಷ್ಟು ತಪ್ಪಿ ಹೋಗುತ್ತೆ. ಬಟ್ ದೇಹ ಫಿಸಿಕಲಿ ಕೂಲ್ ಆಗಿರ್ಬೇಕು ಅಂತ ಆದ್ರೆ ಈ ಜ್ಯೂಸ್ನ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಆ್ಯಂಡ್ ಇದನ್ನು ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಹೆಲ್ದಿ ರಾಗಿ ಹೆಸರು ಜ್ಯೂಸ್ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ನೆನೆಸಿದ ರಾಗಿಗೆ 1 ಕಪ್ನಷ್ಟು ನೆನೆಸಿದ ಹೆಸರು ಕಾಳು, ಶುಂಠಿ 1 ತುಂಡು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಅರ್ಧ ಕಪ್ ಬೆಲ್ಲಕ್ಕೆ ರುಬ್ಬಿದ ರಾಗಿಯನ್ನು ಸೋಸಿಕೊಂಡು ಕಲಸಿ. ಬೇಕಿದ್ದಲ್ಲಿ ಚಿಟಿಕೆ ಉಪ್ಪನ್ನು ಸೇರಿಸಿ ಕಲಸಿಕೊಳ್ಳಿ. ಈಗ ಹೆಲ್ದಿ ರಾಗಿ ಹೆಸರು ಜ್ಯೂಸ್ ಸವಿಯಲು ಬಲು ರುಚಿ. ನಾನಂತೂ ಜ್ಯೂಸ್ನ ಸಿಪ್ ಮಾಡ್ತಾನೆ ಇದ್ದೀನಿ, ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಕೂಲ್ ಆಗುವಂತಹ ಜ್ಯೂಸ್ ಇದು. ಬಟ್ ಇಷ್ಟು ಬ್ಯೂಟಿಫುಲ್ ಆಗಿ, ಇಷ್ಟು ಟೇಸ್ಟಿ ಆ್ಯಂಡ್ ಕೂಲ್ ರೆಸಿಪಿನ ಮಾಡಿಕೊಟ್ಟಿರೋ ನಮ್ಮ ದಿವ್ಯಾ ಮೇಡಮ್ಗೆ ನಾವು ಹಾಗೇನೆ ಕಲಿಸ್ಲಿಕ್ಕೆ ಆಗಲ್ಲ ಅಲ್ವಾ. ಸೊ ಇಷ್ಟು ಬ್ಯೂಟಿಫುಲ್ ರೆಸಿಪಿನ ತಯಾರು ಮಾಡಿಕೊಟ್ಟಿರೋದಕ್ಕೋಸ್ಕರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಬರೀ ಥ್ಯಾಂಕ್ ಯು ಅಂತ ಹೇಳಿ ಕಲಿಸ್ತಿಲ್ಲ ನಾವು, ನಿಮ್ಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಎಸ್, ಹೆಲ್ದಿ ಆಯಿಲ್. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಇದೇ ರೀತಿ ಥ್ಯಾಂಕ್ ಯು ಮ್ಯಾಮ್. ಹೆಲ್ದಿ ರೆಸಿಪಿನ, ಟೇಸ್ಟಿ ರೆಸಿಪಿನ ಟ್ರೈ ಮಾಡ್ತಾನೆ ಇರಿ, ಇಲ್ಲಿ ಬಂದು ಮಾಡ್ಕೊಡ್ತಾನೆ ಇರ್ತೀವಿ, ವೀಕ್ಷಕರಿಗೆ ತಿಳಿಸ್ತಾ ಇರ್ತೀವಿ. ಖಂಡಿತ. ಓಕೆ, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
ವೀಕ್ಷಕರೇ ನೋಡಿದ್ರಲ್ಲ, 2 ಸೂಪರ್ ಕೂಲ್ ರೆಸಿಪಿನ ಇವತ್ತಿನ ಎಪಿಸೋಡಲ್ಲಿ ಹೇಗೆ ತಯಾರು ಮಾಡೋದು ಅಂತ ನೋಡಿದ್ವಿ. ಸೊ ನೀವು ಕೂಡ ಆರಾಮ್ಸೆ ಕೂಲ್ ಆಗಿ ಇಂತಹ ಕೂಲ್ ರೆಸಿಪಿನ ಟ್ರೈ ಮಾಡ್ತಾನೆ ಇರಿ ಅಂತ ಹೇಳ್ತಾ, ದಿನನಿತ್ಯ ಹೆಲ್ದಿ ರೆಸಿಪಿಗಾಗಿ, ಟೇಸ್ಟಿ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.